ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ನನಗೆ ಯಾವ ರೀತಿ ಶರಣಾಗ್ತಾರೋ ಆ ರೀತಿ ನಾನು ಅವರಿಗೆ ಅನುಗ್ರಹ ಮಾಡ್ತೀನಿ. ಎಲ್ಲರೂ ನಾನು ಎಲ್ಲ ರೀತಿಲೂ ನನ್ನ ಮಾರ್ಗನೇ ಎಲ್ಲರೂ ಅನುಸರಿಸ್ತಾರೆ ಅಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ರಿಪೀಟ್ ಮಾಡಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಶ್ಲೋಕ 12. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ. ಆದುದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ನಾವೇನು ಕರ್ಮ ಮಾಡ್ತೀವೋ ಅದರಿಂದ ಫಲನ ಅಪೇಕ್ಷೆ ಪಡ್ತೀವಿ. ಅದರಿಂದ ಏನೇನು ಅನ್ಕೋತೀವೋ ಅದು ನಡೆಯುತ್ತೆ ಅಂತ ಅನ್ಕೋತೀವಿ. ಅದರ ಸಿದ್ಧಿನ ಬಯಸ್ತೀವಿ. ಆದ್ರಿಂದ ನಾವೆಲ್ಲ ದೇವತೆಗಳನ್ನು ಪೂಜಿಸ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿನ ಪಡೀತಾರೆ. ಅವ್ರೇನು ಅನ್ಕೋತಾರೋ ಅದನ್ನ ಪಡೀತಾರೆ ಅಂತ ಹೇಳ್ತಾರೆ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ.
क्षिप्रं हि मानुषे मानुषे लोके लोके सिद्धिर्भवति कर्मजा काङ्क्षन्तः कर्मणां सिद्धिं यजन्त इह देवताः क्षिप्रं हि मानुषे लोके सिद्धिर्भवति कर्मजा काङ्क्षन्त कर्मणां सिद्धिं यजन्त इह देवताः क्षिप्रं हि मानुषे लोके सिद्धिर्भवति कर्मजा काङ्क्षन्तः कर्मणां सिद्धिं यजन्त इह देवताः क्षिप्रं हि मानुषे लोके सिद्धिर्भवति कर्मजा काङ्क्षान्त कर्मणां सिद्धिं काङ्क्षन्त कर्मणां सिद्धिं देवताः यजन्त देवताः मनुष्ये क्षिप्रं लोके मानुषे लोके भवति कर्मजा कर्मजा ಹರೇ ಕೃಷ್ಣ. ಮಾತಾಜಿ ನೀವು ಹೇಳ್ತೀರಾ, ನಂದಿನಿ ಮಾತಾಜಿ ಹೇಳ್ತಾರಾ? ಹರೇ ಕೃಷ್ಣ ಮಾತಾಜಿ, ಓದಿಸ್ಲಾ ಮಾತಾಜಿ? ಹಾ, ಓದಿಸಿ ಮಾತಾಜಿ. 11:12. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಕ್ಷತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 11. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಏ ಪ್ರಪದ್ಯಂತೆ, ಏ ಯಥಾ ಮಾಂ ಪ್ರಪದ್ಯಂತೆ, ಅಲ್ಲಿ ದೀರ್ಘ ಬರಲ್ಲ. ಯೇ ಯಥಾ ಮಾಂ ಪ್ರಪದ್ಯಂತೆ, ಪ್ರಪದ್ಯಂತೆ ಅಲ್ಲ, ಪ್ರಪದ್ಯಂತೆ. ಪ್ರಪದ್ಯಂತೆ. ಹಾ, ಆಮೇಲೆ ಈ ಲಾಸ್ಟ್ ಲೈನ್ ಅಲ್ಲಿ ಮನುಷ್ಯ ಪಾರ್ಥ ಸರ್ವಶಃ, ಸರ್ವಶಃ ಇಲ್ಲ ಸರ್ವಶಃ, ಇನ್ನೆರಡು ಲೈನ್ ಸರಿ. ಸರ್ವಶಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಲಂಜಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 11ನೇ ಶ್ಲೋಕ ಓದಿ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ. ಮಾತಾಜಿ ಯಾವ ಶ್ಲೋಕ ಮಾತಾಜಿ? 11ನೇ ಶ್ಲೋಕ ಓದಿ ಮಾತಾಜಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಮಾತಾಜಿ ಗೊತ್ತಾಗ್ಲಿಲ್ಲ. ಸರಿ ಬಂತು ಮಾತಾಜಿ. ಹೌದಾ ಮಾತಾಜಿ? ಥ್ಯಾಂಕ್ ಯು. ಕಲಿತಾ ಇದ್ದೀನಿ, ಪ್ರಯತ್ನ ಪಡ್ತಿದ್ದೀನಿ ಮಾತಾಜಿ. ಗೊತ್ತಾಗತ್ತೆ ಮಾತಾಜಿ, ಪ್ರಯತ್ನ ಪಡ್ತಿದ್ದೀವಿ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಶ್ಲೋಕ 11. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಂ ಪಾರ್ಥ ಸರ್ವಶಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. 12ನೇ ಶ್ಲೋಕ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಂಕ್ಷತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಮಾತಾಜಿ, ಕಾಂಕ್ಷಂತಹ ಎರಡಕ್ಕೂ 0 ಇದೆ ನೋಡಿ ಪಕ್ಕ. ಕಾಂಕ್ಷಂತಹ. ಕಾಂಕ್ಷಂತಹ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ. ಅಲ್ಲಿ ತಪ್ಪಾಯ್ತು ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ಹೇಳಿದ್ರೆ ಆದ್ರೂ ಅದೇ ಬಂತು. ಅದೇ ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ. ಸರಿ ಆಯ್ತು. ಹರೇ ಕೃಷ್ಣ ಮಾತಾಜಿ. ಈ ಮಂಜು ಮಾತಾಜಿ. ಮೋಟಿ ಮೋಟಿ ಮಂಜು ಅಂತ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 12ನೇ ಶ್ಲೋಕ ಓದಿ ಮಾತಾಜಿ. ಓ, ಮಂಜುಳಾ ಆರ್ ಮಾತಾಜಿನೇ. ಸರಿ ಹೆಸರು ಚೇಂಜ್ ಆಗ್ತದೆ ಮಾತಾಜಿ. 12ನೇ ಶ್ಲೋಕ. 12ನೇ ಶ್ಲೋಕ ಮಾತಾಜಿ. ಕಾಂಕ್ಷಂತಃ ಕರ್ಮಣಾಂ
कर्मणां सिद्धिं यजन्ता इह देवताः क्षिप्रं इमानेश लोके सिद्धिर्भवति कर्मजा काङ्क्षन्तः कर्मणां सिद्धिं काङ्क्षन्तः काङ्क्षन्तः कर्मणां सिद्धिं काङ्क्षन्तः कर्मणां सिद्धिं ಮಿಕ್ಕಿದ್ ಸರಿ ಇತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು? 12ನೇ ಶ್ಲೋಕ ಹೇಳಿ ಮಾತಾಜಿ. ಕಾಂಕ್ಷತ ಮಾತಾಜಿ ಅದೇನ್ ಮಾತಾಜಿ? ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತಾ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಹರೇ ಕೃಷ್ಣ. ಸರಿ ಮಾತಾಜಿ 3 ಜನ ಆದ್ರು ಮಾತಾಜಿ. ಮುಂದೆ ನೆಕ್ಸ್ಟ್ ಹೋಗೋಣ. ಧನ್ಯವಾದಗಳು. ಶ್ಲೋಕ 13. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯತ್ ಕರ್ತಾರಮವ್ಯಯಂ. ಇರಿ ಮಾತಾಜಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಕರ್ತಾರಮಪಿ ನ ಕರ್ತಾರಂ ಅಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ವಿದ್ಯುತ್ ಕರ್ತಾರಂ ಅವ್ಯಯಂ. ಒಂದ್ ವರ್ಡನ್ನ 3 ವರ್ಡಾಗಿ ಸ್ಪ್ಲಿಟ್ ಮಾಡ್ತಾರೆ. ವಿದ್ಧಿ ಅಕರ್ತಾರಂ ಅವ್ಯಯ. ಇದು ಅನುವಾದ ಏನ್ ಹೇಳ್ತಾರೆ? ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಐಹಿಕ ನಿಸರ್ಗದಲ್ಲಿ 3 ಗುಣಗಳಿವೆಯಲ್ಲ, ಗುಣತ್ರಯಗಳಿಗೆ ಅದರ ಅನುಗುಣವಾಗಿ 4 ವರ್ಣಗಳನ್ನ ಕೃಷ್ಣನೇ ಸೃಷ್ಟಿಸಿದ್ದಾನೆ. ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನೇ ಸೃಷ್ಟಿಸಿದೆ. ಅಂದ್ರೆ ಅವರವರ ಜಾಬಕ್ಕೆ ತಕ್ಕಂಗೆ. ಯಾವ್ದು 4 ಇದು ವರ್ಣ ಹೇಳಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಕ್ಷತ್ರಿಯ, ಶೂದ್ರ. ಶೂದ್ರ. ಬ್ರಾಹ್ಮಣ ಏನ್ ಜಾಬ್ ಮಾಡ್ಬೇಕೋ ಅದಕ್ಕೆ ತಕ್ಕಂಗೆ 4 ಇದನ್ನ ಜಾಬ್ಗೆ ತಕ್ಕಂಗೆ 4 ವರ್ಣ ಸೃಷ್ಟಿ ಮಾಡಿದಾನೆ. ಅದ್ರ ಪ್ರಕಾರ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಮನುಷ್ಯರು ಜೀವಿಸ್ಬೇಕು ಅಂತ ಅವನು ಹೇಳೋದು. ಈ ವ್ಯವಸ್ಥೆನ ಅವನ ಸೃಷ್ಟಿ ಮಾಡಿದ್ರು ಕೂಡ ಅವನ್ಗೇನು ಅದರಿಂದ ಎಫೆಕ್ಟ್ ಇಲ್ಲ, ಅದರಿಂದ ಬದಲಾವಣೆ ಇರೋದಿಲ್ಲ. ಅವನು ಅವ್ಯಯ ಅವನು. ಆದ್ರಿಂದ ಅವನು ನಾನ್ ಕರ್ತಾರನಲ್ಲ ಅಂತ ತಿಳಿ ಅಂತ ಹೇಳ್ತಾ ಇದ್ದ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ.
ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಶ್ಲೋಕ 14. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಅನುವಾದ: ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಕರ್ಮ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಯಾವ ಕರ್ಮನೂ ನನ್ನನ್ನು ಅಂಟೋದಿಲ್ಲ, ನಾನು ಯಾವ ಕರ್ಮ ಫಲನೂ ಬಯಸೋದು ಇಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯನ ಯಾರು ಅರ್ಥ ಮಾಡ್ಕೋತಾರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ನ ಮಾಂ ಕರ್ಮಾಣಿ ಲಿಂಪಂತೆ ನ ಮೇ ಕರ್ಮ ಫಲ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. 1 ಸೆಕೆಂಡ್. ಎಲ್ಲರೂ ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 13ನೇ ಶ್ಲೋಕ. 13ನೇದು ಶ್ಲೋಕ 13. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾಕರ್ತಮವ್ಯಯಂ. ವಿದ್ಯಕರ್ತಾರಮವ್ಯಯಂ. ವಿದ್ಯಕರ್ತಾರಮವ್ಯಯಂ. ವಿದ್ಯಕರ್ತಾರಮವ್ಯಯಂ ಅಥವಾ ವಿದ್ಯಕರ್ತಾರಂ ಅವ್ಯಯಂ. ವಿದ್ಯಕರ್ತಾರಮವ್ಯಯಂ. ಹರೇ ಕೃಷ್ಣ. ಸರಿ ಬಂತು. ಲಕ್ಷ್ಮಿ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳ್ತೀನಿ ಮಾತಾಜಿ. ಹಾ ಮಾತಾಜಿ 13ನೇ ಶ್ಲೋಕ ಹೇಳಿ ಮಾತಾಜಿ. ಆಯ್ತು ಮಾತಾಜಿ. ಚಾತುರ್ವರ್ಣ್ಯಂ ಮಯಾ ಸ್ಪೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತ ರಾಜೇಶ್ವರಿ. ಮಾತಾಜಿ? ಹಾ ಸರಿ ಬಂತು, ಸರಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹೇಳಿ ಮಾತಾಜಿ 13ನೇ ಶ್ಲೋಕ. ಶ್ಲೋಕ 13. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾ ಕರ್ತಾರಮವ್ಯಯಂ. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಯ್ಯೋ ಕವಿತಾ ಆರ್ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ. ಸಾರಿ ಮಾತಾಜಿ. ಕವಿತಾ ಆರ್ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 14ನೇ ಶ್ಲೋಕ ಹೇಳಿ ಮಾತಾಜಿ. ಸರಿ. ಶ್ಲೋಕ 14. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. 2ನೇ ಲೈನ್ ಹೇಳಿ ಮಾತಾಜಿ. ಅವಾಗ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಯ್ತು ನಿಮ್ದು. ಫುಲ್ ಹೇಳ್ಬಿಡ್ತೀನಿ ಮಾತಾಜಿ. ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಸರಿ ಆಯ್ತು. ಅದು ಮೊದಲನೇನೆ ಲಿಂಪಂತಿ, ಲಿಂಪಂತೆ ಅಲ್ಲ ಲಿಂಪಂತಿ. ಲಿಂಪಂತಿ. ಓಕೆ. ಹರೇ ಕೃಷ್ಣ. ಸರಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಶಿರೀಶ್ ಪ್ರಭು. ಹರೇ ಕೃಷ್ಣ. ಶಿರೀಶ್ ಪ್ರಭು. ಮಾತಾಜಿ. 14ನೇ ಶ್ಲೋಕ ಓದಿ. ನೆಕ್ಸ್ಟ್ ಹೇಳ್ತೀನಿ, ಗಾಡಿ ಓಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಓಕೆ ಮಾತಾಜಿ. ಓಕೆ ಮಾತಾಜಿ. ಶಿರೀಶ್ ಪ್ರಭು 14ನೇ ಶ್ಲೋಕ ಹೇಳಿ. ಮಾತಾಜಿ. ನಮ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಮೃಹ ಇತಿ ಮಾ ಯೋಭಿಜಾನಾತಿ ಕರ್ಮ ಭಿನ್ನ ನ ಭುತ್ತತೆ. ಎಲ್ಲ 3 ಲೈನು ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಕರ್ಮ ಭಿರ್ನಸ ಬದ್ಧ್ಯತೆ. ಕರ್ಮ ಭಿರ್ನ ಸ ಬದ್ಧ್ಯತೆ. ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಸರಿ. ನೆಕ್ಸ್ಟ್ ಮಾತಾಜಿ. ಶ್ಲೋಕ 15. ಮಾತಾಜಿ ನಾನ್ ಹೇಳಿಲ್ಲ ಮಾತಾಜಿ. ನೆಕ್ಸ್ಟ್ ಕರೀತಾರೀರಿ, ಇನ್ನೂ ಇದೆಯಲ್ಲ. ಸರಿ ಮಾತಾಜಿ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ. ಏವಂ. ಇರಿ ಒಂಚೂರು ಅನುವಾದ ಎಲ್ಲ ಓದೋಣ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈಃ ಅಪಿ ಮುಮುಕ್ಷುಭಿಃ ಕುರು ಕರ್ಮ ಏವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಅನುವಾದ. ಪ್ರಾಚೀನ ಕಾಲದ ಎಲ್ಲ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರು. ನೀನು ಅವರ ಹೆಜ್ಜೆಯನ್ನು ಅನುಸರಿಸಿ ನಿನ್ನ ಕರ್ತವ್ಯವನ್ನು ಮಾಡಬೇಕು. ಪ್ರಾಚೀನ ಕಾಲದ ಹಿಂದಿನ ಕಾಲದಲ್ಲಿ ಎಲ್ಲ ಮುಕ್ತಾತ್ಮರು ಏನ್ ಮಾಡ್ತಿದ್ರು? ಪರಮಾತ್ಮನ ದಿವ್ಯ ಸ್ವಭಾವನ್ನ ಹೀಗೆ ಅರ್ಥ ಮಾಡ್ಕೊಂಡು, ಅವನು ಹೇಗೆ ಹೇಳ್ತಾನೋ ಅದನ್ನ ಅರ್ಥ ಮಾಡ್ಕೊಂಡು ಕರ್ಮನ್ ಮಾಡಿದ್ರು. ನೀನು ಅವರ ಹೆಜ್ಜೆನ ಅನುಸರಿಸ್ಬೇಕು, ನಿನ್ನ ಕರ್ತವ್ಯನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏವಂ ಜ್ಞಾತ್ವಾ ಕೃತಂ ಕರ್ಮ
एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतम् एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतम् कुरु कर्मैव तस्मात् त्वं पूर्वतरं कृतम् एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतम् एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतम् एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतम् एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतम् ಶ್ಲೋಕ 16 किं कर्म किमकर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्षसे शुभात् किं कर्म किम् अकर्म किं कर्म किम् अकर्म कवयोऽप्यत्र कवयः अपि अत्र कवयोऽप्यत्र मोहिताः तत्ते कर्म प्रवक्ष्यामि यत् ज्ञात्वा यज्ञात्वा ಮೋಕ್ಷಸೆ ಅಶುಭಾತ್ ಮೋಕ್ಷಸೆ ಶುಭಾತ್ ಅಲ್ಲಿ ಎಳಿಬೇಕಾಯ್ತು. ಅನುವಾದ: ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವುದರಲ್ಲಿ ಬುದ್ಧಿವಂತರಿಗೂ ದಿಗ್ಭ್ರಮೆ ಆಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ. ಕರ್ಮ ಯಾವುದು ಅಕರ್ಮ ಯಾವುದು ಅಂತ ತೀರ್ಮಾನಿಸೋದಕ್ಕೆ ಬುದ್ಧಿವಂತರಿಗೂ ದಿಗ್ಭ್ರಮೆ ಆಗುತ್ತಂತೆ. ಕರ್ಮ ಅಂದ್ರೇನು ಅನ್ನೋದನ್ನ ಈಗ ನಿನಗೆ ವಿವರಿಸಿ ಹೇಳ್ತೀನಿ. ಆಗ ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದ್ತೀಯಾ ಅಂತ ಹೇಳ್ತೇವೆ. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ किं कर्म किं कर्मेति कवयोप्यत्र मोहिताः तत्ते कर्म प्रवक्ष्यामि यज्ञात्वा मोक्षसे शुभात्. तत्ते कर्म प्रवक्ष्यामि यज्ञात्वा मोक्षसे शुभात्. किं कर्म किम कर्मेति कवयोप्यत्र मोहिताः तत्ते कर्म प्रवक्ष्यामि यज्ञात्वा मोक्षसे शुभात्.
किं कर्म किम कर्मेति कवयोऽप्यत्र मोहिताः ते कर्म प्रवक्ष्यामि प्रवक्ष्यामि यज्ञात्वा मोक्षसे शुभात्। किं कर्म किम कर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्षसे शुभात्। किं कर्म कर्मेति कवयोऽप्यत्र ते कर्म प्रवक्ष्यामि प्रवक्ष्यामि यज्ञात्वा मोक्षसे शुभात्। ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ. ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಮಾಡ್ಕೊಳ್ಳಿ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ವೇತಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ. हरे कृष्ण माताजी। ಮಾತಾಜಿ. एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतम्। हरे कृष्ण ಸರಿ. माताजी। ಶ್ರವಂತಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 16 ಅಲ್ಲ ಮಾತಾಜಿ? 15 ಮಾತಾಜಿ, 15. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿ ಮಂಗಳ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ವಿ ಮಂಗಳ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳ ಮಾತಾಜಿ. ವೆಂಕಟೇಶ್ ಪ್ರಭು, ಹರೇ ಕೃಷ್ಣ. ವೆಂಕಟೇಶ್ ಪ್ರಭು. ಹರೇ ಕೃಷ್ಣ ಮಾತಾಜಿ. 15ನೇ ಶ್ಲೋಕ ಹೇಳಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 16ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಮಾತಾಜಿ. किं कर्म किम कर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्षसे शुभात्. मोक्षसे शुभात्. मोक्षसे शुभात्. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ, ಹರೇ ಕೃಷ್ಣ. ಮಲ್ಲಂಜಮ್ಮ ಮಾತಾಜಿ. ಮಾತಾಜಿ 16ನೇ ಶ್ಲೋಕ ಹೇಳಿ ಮಾತಾಜಿ. 16. किं कर्म किम कर्मेति कवयोऽप्यत्र मोहितः तत्ते कर्म प्रवक्ष्यामि ಯಜ್ಞತ್ವಮೋಕ್ಷಸೇ ಸುಭಾತ್. ಮಾತಾಜಿ ಸರಿಯಾಗಿ ಬರ್ಲಿಲ್ಲ ಮಾತಾಜಿ. ಕವಯೋಪ್ಯತ್ರ ಮೋಹಿತಾಃ. ಎರಡನೇ ಲೈನು. ಕವಯೋಪ್ಯತ್ರ ಮೋಹಿತಾಃ. ಪ್ರಾಕ್ಟೀಸ್ ಮಾಡ್ತೀನಿ ಮಾತಾಜಿ. ಯಜ್ಞಾತ್ವ ಮೋಕ್ಷಸೇ ಶುಭಾತ್. ಸೇ ಅಂತ ಸ್ವಲ್ಪ ದೀರ್ಘ ಮಾಡ್ಬೇಕು, ಅದು ಅಶುಭಾತ್ ಬರ್ಬೇಕು, ಇಲ್ಲಾಂದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಮೋಕ್ಷಸೇ ಶುಭಾತ್ ಅಂತ ಹೇಳ್ಬೇಕು. ಹರೇ ಕೃಷ್ಣ. ಶುಭಾತ್. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 16ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 16. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪತ್ರ ಮೋಹಿತಾಃ ತತ್ರೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ ಮೋಕ್ಷಸೇ ಶುಭಾತ್.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗೋಣ ಮಾತಾಜಿ. ಸರಿ. ಶ್ಲೋಕ 17. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣಃ ಹಿ ಕರ್ಮಣೋ ಹಿ ಅಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಅನುವಾದ: ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ವಿಕರ್ಮ ಕರ್ಮ ಅಂದ್ರೆ ನಿಷಿದ್ಧ ಕರ್ಮ, ಅದು ಮಾಡಬಾರದಂತ ಕರ್ಮ ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಕರ್ಮ ಚಟುವಟಿಕೆನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದರಿಂದ ಮನುಷ್ಯ ಏನ್ ಮಾಡ್ಬೇಕು, ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು, ಈ ಮೂರನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಶ್ಲೋಕ 18. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತ ಕೃಷ್ಣ ಕರ್ಮ ಕೃತ್. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ. ಪಶ್ಯೇದ್ ಕರ್ಮಣಿ ಅಂದ್ರೆ ಪಶ್ಯೇತ್ ಅಕರ್ಮಣಿ ಅಂತ ಆಗುತ್ತೆ. ಸ ಬುದ್ಧಿಮಾನ್ ಮನುಷ್ಯೇಷು ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತ ಕೃಷ್ಣ ಕರ್ಮ ಕೃತ್. ಅನುವಾದ: ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಅಲೌಕಿಕ ಸ್ಥಿತಿಯಲ್ಲಿರುವನು. ಕರ್ಮದಲ್ಲಿ ಅಕರ್ಮನ ಕಾಣುವನು ಅವನು ಬುದ್ಧಿವಂತ. ಅವನು ಯಾವುದೇ ತರ ಕರ್ಮ ಮಾಡಿದ್ರು ಕೂಡ ಅಲೌಕಿಕ ಸ್ಥಿತಿಲೇ ಇರ್ತಾನೆ, ಅವನಲ್ಲಿ ಏನು ಬದಲಾವಣೆ ಇರೋದಿಲ್ಲ. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತ ಕೃಷ್ಣ ಕರ್ಮ ಕೃತ್.
सयुक्त कृत्स्न कर्म कृत् कर्मण्यकर्म यः पश्येत् अकर्मणि च कर्म यः कर्मण्यकर्म यः पश्येत् अकर्मणि च कर्म यः सा बुद्धिमान् मनुष्येषु सयुक्तः कृत्स्नकर्मकृत् बुद्धिमान् मनुष्येषु सयुक्तः कृत्स्न कर्म कृत् कर्मण्यकर्म यः पश्येत् अकर्मणि च कर्म यः सा बुद्धिमान् मनुष्येषु सयुक्तः कृत्स्नकर्मकृत् कर्मण्यकर्म यः पश्येत् अकर्मणि च कर्म यः स बुद्धिमान् मनुष्येषु सयुक्तः कृत्स्न कर्म कृत् कर्मण्यकर्म यः पश्येत् अकर्मणि च कर्म यः सा बुद्धिमान् मनुष्येषु सयुक्तः कृत्स्नकर्मकृत् कर्मण्यकर्म यः पश्येत् कर्मणि च कर्म यः स बुद्धिमान् मनुष्येषु सयुक्तः कृत्स्न कर्म कृत् ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ. ಮಾತಾಜಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ ಎಲ್ಲರೂ ಮಾಡ್ಕೊಳ್ಳಿ. ಮಾತಾಜಿ ಮಂಜುಳಾ ಆರ್ ಮಾತಾಜಿ ಇವ್ರು ಇವಾಗ ಹೇಳಿ ಮಾತಾಜಿ. ಹೇಳಿ ಮಾತಾಜಿ. कर्मणो यपि बोद्धव्यं बोद्धव्यं च विकर्मणः अकर्मणश्च बोद्धव्यं गहना कर्मणो गतिः. ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಕ್ಷತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಅಕ್ಷತಾ ಮಾತಾಜಿ. ಅಕ್ಷತಾ ಮಾತಾಜಿ. कर्मणोऽपि बोद्धव्यं बोद्धव्यं च विकर्मणः अकर्मणश्च बोद्धव्यं गहना कर्मणो गतिः. हरे कृष्ण माताजी. ಕರ್ಮಣೋ ಗತಿಃ, ಗತಿಃ ಇಲ್ಲ ಗತಿಃ. ಆಮೇಲೆ ಬೋದ್ಧವ್ಯಂ, ದಾಗೆ ದೊಡ್ಡ ದಾ ಬತ್ತಿದೆ, ಸ್ವಲ್ಪ ಪ್ರೆಸ್ ಮಾಡಿ ಹೇಳಿ. ಬೋದ್ಧವ್ಯಂ. ಕವಿತಾಮಣಿ ಮಾತಾಜಿ ಹರೇ ಕೃಷ್ಣ. 17ನೇ ಶ್ಲೋಕ ಹೇಳಿ ಮಾತಾಜಿ. 17ನೇ कर्मणो ह्यपि बोद्धव्यं बोद्धव्यं च विकर्मणः अकर्मणश्च बोद्धव्यं गहना कर्मणो गतिः. हरे कृष्ण. ಗೀತಾ ಎಂ ಮಾತಾಜಿ ಹರೇ ಕೃಷ್ಣ. 18ನೇ ಶ್ಲೋಕ ಹೇಳಿ ಮಾತಾಜಿ. 18ನೇ ಶ್ಲೋಕ. कर्मण्य कर्म यः पश्येत् अकर्मणि च कर्म यः स बुद्धिमान् मनुष्येषु सयुक्तः कृत्स्न कर्म कृत्. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳಲಿಲ್ಲ ಒಂದು ಸಲ ಕೂಡ. ಮಾತಾಜಿ ಇವಾಗ ನೀವೇ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ ಮಾತಾಜಿ ಇವಾಗ. ಶ್ಲೋಕ 18. ಕರ್ಮಣೆ ಕರ್ಮ ಯು ಪಶ್ಚಾತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಾಯುಕ್ತೆ ಕೃಷ್ಣ ಕರ್ಮ ಕೃತ್. ಹರೇ ಕೃಷ್ಣ. ಮಾತಾಜಿ ಎಲ್ಲ ಲೈನಲ್ಲೂ ಚೂರ್ ಚೂರ್ ಮಿಸ್ಟೇಕ್ ಆಯ್ತು. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್. ಕರ್ಮಣೆ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ ನಾನು ಹೇಳುವಾಗ ಹೇಳ್ಬೇಡಿ, ಕೇಳಿಸ್ಕೊಳ್ಳಿ. ಕರ್ಮಣ್ಯ ಕರ್ಮಣ್ಯ ಇದೆ, ಕರ್ಮಣೆ ಅಂತ ಇದ್ದೀರಾ. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ. ಅಕರ್ಮಣಿ ಚ ಕರ್ಮ ಯಃ. ಕರ್ಮಣಿ ಇಲ್ಲ, ಅಕರ್ಮಣಿ ಚ ಕರ್ಮ ಯಃ. ಅಕರ್ಮಣಿ ಚ ಕರ್ಮ ಯಃ. ಸಾ ಬುದ್ಧಿಮಾನ್ ಮನುಷ್ಯೇಷು
स बुद्धिमान् मनुष्येषु सयुक्त कृष्ण कर्मकृत् कृत्स्न सयुक्त कृष्ण कर्मकृತ್ ಕೃಷ್ಣ ಅಂತ ಕೇಳಿಸ್ತಾ ಇದೆ. ಕೃಷ್ಣ 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 ಕರ್ಮ. ಗೀತಾ ಎಂ ಮಾತಾಜಿ ಹರೇ ಕೃಷ್ಣ ಹೇಳಿದ್ರು ಅವರು. ಮಾತಾಜಿ ನಾನು ಹೇಳ ಕಾಂತಮಣಿ. ನೀವ್ ಹೇಳಿ ಮಾತಾಜಿ. ಕಾಂತಮಣಿ ಮಾತಾಜಿ ಹೇಳಿ ಮಾತಾಜಿ. ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸಾ ಬುದ್ಧಿಮಾನ್ ಮನುಷ್ಯೇಷು ಸಾಯುಕ್ತ ಕೃಷ್ಣ ಕರ್ಮಕೃತ್. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ನಾನೇ ಹೇಳ್ತೀನಿ ಮಾತಾಜಿ. ನೆಕ್ಸ್ಟ್ ಹೇಳ್ಕೊಡ್ತಾರಲ್ಲ ಮಾತಾಜಿ, ಹೇಳಿರಂತೆ ನೆಕ್ಸ್ಟ್ ಶ್ಲೋಕ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಫರ್ದರ್ ಹೋಗೋಣ. ಹಾ ಮಾತಾಜಿ, ಮುಂದಕ್ಕೆ ಹೋಗೋಣ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಾ ಮಾತಾಜಿ? ಹಾ ಹಾಕಿದೀನಿ ಮಾತಾಜಿ ಅಟೆಂಡೆನ್ಸ್. ಎಲ್ಲ ಅಟೆಂಡೆನ್ಸ್ ಹಾಕಿ. ಶ್ಲೋಕ 19. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಅನುವಾದ: ಯಾವ ವ್ಯಕ್ತಿಯ ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಯಾವ ವ್ಯಕ್ತಿ ಪ್ರತಿಯೊಂದು ಕರ್ಮ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೋ ಅಂತ ಜ್ಞಾನ ಹೆಂಗಿರುತ್ತೆ? ಪೂರ್ಣ ಜ್ಞಾನದಲ್ಲಿ ಇರ್ತಾನೆ. ಋಷಿಗಳ ಪ್ರಕಾರ ಏನಂತ ಹೇಳ್ತಾರೆ? ಅಂಥವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಕರ್ಮದ ಪ್ರತಿಕ್ರಿಯೆನ ಅವ್ರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಶ್ಲೋಕ 20. ತ್ಯಕ್ತ್ವಾ ಕರ್ಮ ಫಲ ಸಂಗಂ
ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ತ್ಯಕ್ತ್ವಾ ಕರ್ಮಫಲ ಅಸಂಗಂ ಫಲಾಸಂಗಂ ಫಲ ಅಸಂಗಂ ನಿತ್ಯತೃಪ್ತ ನಿರಾಶ್ರಯಃ ಕರ್ಮಣ್ಯಭಿರತ ಕರ್ಮಣಿ ಅಭಿಪ್ರವೃತ್ತಃ ಕರ್ಮಣ್ಯಭಿಪ್ರವೃತ್ತೋಪಿ ಅಂದ್ರೆ ಕರ್ಮಣಿ ಅಭಿಪ್ರವೃತ್ತ ಅಪಿ ಅಂತ 3 ವರ್ಡ್ ಸೇರ್ಕೊಂಡಿದ್ದೇನೆ. ನೈವ ಕಿಂಚಿತ್ ಕರೋತಿ ಸಹ. ಅನುವಾದ: ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲಾ ಮೋಹವನ್ನು ತ್ಯಜಿಸಿರುತ್ತಾನೆ. ಅವನು ಸದಾ ತೃಪ್ತನು ಮತ್ತು ಸ್ವತಂತ್ರನು. ಅವನು ಎಲ್ಲಾ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆಯೇ ಇರುವ ಕರ್ಮವನ್ನು ಮಾಡುವುದಿಲ್ಲ. ಈ ಕಾರ್ಯಗಳ ಫಲ ಈ ಬಗ್ಗೆ ಇಂಥ ಮನುಷ್ಯ ಹೆಂಗಿರ್ತಾನೆ ಅಂದ್ರೆ ಮೋಹನ್ ತ್ಯಜಿಸಿರ್ತಾನಂತೆ. ಅವನು ಸದಾ ತೃಪ್ತನಾಗಿರ್ತಾನೆ ಮತ್ತು ಸ್ವತಂತ್ರನಾಗಿರ್ತಾನೆ, ಯಾವುದಕ್ಕೂ ಅಂಟ್ಕೊಂಡಿರಲ್ಲ. ಅವನು ಎಲ್ಲಾ ಬಗೆಯ ಕಾರ್ಯಗಳಲ್ಲೂ ನಿರತರಾಗಿದ್ರು ಫಲಾಪೇಕ್ಷೆ ಇರುವ ಕರ್ಮನ ಮಾಡೋದಿಲ್ಲ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ತ್ಯಕ್ತ್ವಾ ಕರ್ಮಫಲ ಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ತ್ಯಕ್ತ್ವಾ ಕರ್ಮಫಲ ಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ತ್ಯಕ್ತ್ವಾ ಕರ್ಮಫಲ ಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮತ್ತೆ ನೀವು ಕೆಳಗಡೆ ಮೇಲ್ಗಡೆ ಹೋದ್ರೆ ಮತ್ತೆ ನಾನು ಕರೆಯುವಾಗ ಇದಾಗುತ್ತೆ, ಮಿಸ್ ಆಗೋಗ್ತೀರಾ ನೀವು. ಓದ್ಬಿಡಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. 19 ಮಾತಾಜಿ. ಹಾ ಮಾತಾಜಿ 19ನೇ ಶ್ಲೋಕ. ಹಾ ಮಾತಾಜಿ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಂ ಪಂಡಿತಂ ಬುಧಾಃ. ಹರೇ ಕೃಷ್ಣ. ಹರೇ ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಅವರಿಬ್ರಿಗೆ ಹೇಳ್ಸಿ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಕೇಳಿಸ್ತಾ ಇದೆ ಮಾತಾಜಿ. ಲಕ್ಷ್ಮೀ ಬೇಬಿ ರೇಖಾ ವಿಜಯ್ ಕುಮಾರ್ ಒಂದು ಹೇಳಿಲ್ಲ. ಅವರಿಬ್ರಿಗೆ ಫಸ್ಟ್ ಹೇಳಿಸ್ಬಿಡಿ. ಓಕೆ ಓಕೆ ಮಾತಾಜಿ. ಹಾ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿನ ಮಾತಾಜಿ. ರೇಖಾ ವಿಜಯ್ ಕುಮಾರ್, ಲಕ್ಷ್ಮೀ ಬೇಬಿ. ಸರಿ ಮಾತಾಜಿ. ಹೇಳಿ ಮಾತಾಜಿ. ಮತ್ತೆ ಹರೇ ಕೃಷ್ಣ. ಶ್ಲೋಕ 19.
यस्य सर्वे समारम्भाः कामसङ्कल्पवर्जिताः ज्ञानाग्निदग्धकर्माणं तमाहु पंडितं बुधाः. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಲಕ್ಷ್ಮೀ ಬಿವಿ ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 19. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಾಂ ತಮಾಹು ಪಂಡಿತಂ ಬುಧಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸರಿ ಬಂತು. ಮಂಜುಳಾ ಒಬ್ರಿದ್ದಾರೆ, ಅವರು ಹೇಳಿಲ್ಲ ಅನ್ಸುತ್ತೆ. ಮಾತಾಜಿ ಇಲ್ಲಿ ಒಂದ್ ಕಡೆಯಿಂದ ಕೂಗ್ತಾ ಇದ್ದೀನಿ ಮಾತಾಜಿ. ಹಾ ಸರಿ ಸರಿ, ಓಕೆ. ಇವರು ಭಾಗ್ಯಲಕ್ಷ್ಮಿ ಮಾತಾಜಿ 20ನೇ ಶ್ಲೋಕ ಹೇಳಿ ಮಾತಾಜಿ. 20ನೇದ ಮಾತಾಜಿ? ಹೌದು ಮಾತಾಜಿ. ತ್ಯಕ್ತ್ವ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತಿತೋಪಿ ನೈವ ಕಿಂಚಿತ್ ಕರೋತಿ ಸಹ. ಮಾತಾಜಿ ಫಸ್ಟ್ ವರ್ಡ್ ತ್ಯಕ್ತ್ವಾ, ದೀರ್ಘ ಇದೆ. ತ್ಯಕ್ತ್ವಾ ಅಲ್ಲ, ತ್ಯಕ್ತ್ವಾ ಮಾತಾಜಿ. ತ್ಯಕ್ತ್ವಾ ಕರ್ಮ ಫಲ ಸಂಗಂ. ಕರ್ಮಣ್ಯಭಿ ಪ್ರವೃತ್ತೋಪಿ, ಅದು ಕರೆಕ್ಟ್ ಆಗಿ ಹೇಳೋದು ಸರಿ ಇದೆ. ಮಂಜುಳಾ ಆರ್ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಎಷ್ಟು ಮಾತಾಜಿ? 20ನೇ ಶ್ಲೋಕ ಮಾತಾಜಿ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಪಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕವಿತಾ ರೆಡ್ಡಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಲಕ್ಷ್ಮೀ ಬಿವಿ ಮಾತಾಜಿ ಆಯ್ತಲ್ಲ. ಮೋಟೋ ಇದು ಏನೋ ಫೋನ್ ಮಂಜುಳಾ. ಏನ್ ಮಂಜುಳಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗೋಣ ಮಾತಾಜಿ. ಹರೇ ಕೃಷ್ಣ. ಇನ್ನು 2 ಮಾಡಬಹುದು. ಶ್ಲೋಕ 21. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರ್ವಂ ನಾಪ್ನೋತಿ ಕಿಲ್ಬಿಷಂ. ನಿರಾಶೀರ್ಯತ ಚಿತ್ತಾತ್ಮ, ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ಕುರ್ವನ್ ನ ಆಪ್ನೋತಿ ಕಿಲ್ಬಿಷಂ. ಅನುವಾದ: ಹೀಗೆ ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವವನ ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ತಿಳುವಳಿಕೆ ಇರೋ ಮನುಷ್ಯ ಏನ್ ಮಾಡ್ತಾನೆ, ಅವನ ಮನಸ್ಸು ಬುದ್ಧಿ ಎರಡನ್ನೂ ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ಇಟ್ಕೋತಾನೆ. ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಕರ್ಮ ಮಾಡ್ತಾನೆ. ಆಮೇಲೆ ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯ ಅನ್ನೋ ಭಾವನ ಪೂರ್ಣವಾಗಿ ಬಿಟ್ಬಿಡ್ತಾನೆ. ಆಮೇಲೆ ಶರೀರ ರಕ್ಷಣೆಗೆ ಏನ್ ಬೇಕೋ ಅಷ್ಟು ಮಾತ್ರ ಕರ್ಮ ಮಾಡ್ತಾನೆ. ಹೀಗೆ ಕೆಲಸ ಮಾಡೋದ್ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ
शारीरं केवलं कर्म कुर्वं नाप्नोति किल्बिषम् निराशीर्यत चित्तात्मा त्यक्त सर्वपरिग्रहः निराशीर्यत चित्तात्मा त्यक्तः सर्वपरिग्रहः शारीरं केवलं कर्म कुर्वं नाप्नोति किल्बिषम् शारीरं केवलं कर्म कुर्वन्नाप्नोति किल्बिषम् निराशीर्यत चित्तात्मा त्यक्त सर्वपरिग्रहः शारीरं केवलं कर्म कुर्वं नाप्नोति किल्बिषम् निराशीर्यत चित्तात्मा त्यक्तः सर्वपरिग्रहः शारीरं केवलं कुर्वन्नाप्नोति किल्बिषम् निराशीर्यत चित्तात्मा त्यक्त सर्वपरिग्रहः शारीरं केवलं कर्म कुर्वन्नाप्नोति किल्बिषम् निराशीर्यत चित्तात्मा त्यक्त्वा सर्वपरिग्रहः शारीरं केवलं कर्म कुर्वन्नाप्नोति किल्बिषम् निराशीर्यत चित्तात्मा त्यक्त सर्वपरिग्रहः शारीरं केवलं कर्म कुर्वन्नाप्नोति किल्बिषम् निराशीर्यत चित्तात्मा त्यक्त सर्वपरिग्रहः शारीरं केवलं कर्म कुर्वन्नाप्नोति किल्बिषम् ಶ್ಲೋಕ 22 ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಯದೃಚ್ಛಾ ಲಾಭ ಸಂತುಷ್ಟಃ ಸಂತುಷ್ಟೋ ಇದೆ ಸಂತುಷ್ಟಃ ಅಂತ ಹೇಳಬೇಕು ಆಕ್ಚುಯಲ್ ಆಗಿ ಇಲ್ಲಿ ಹಂಗೆ ಇರೋದ್ರಿಂದ ನೀವು ಹಂಗೆ ಹೇಳ್ತೀವಿ ದ್ವಂದ್ವ ಅತೀತೋ ಆಗತ್ತೆ ಅದು ದ್ವಂದ್ವ ಅತೀತಃ ಆಗತ್ತೆ ವಿಮತ್ಸರಃ ಸಮ ಸಿದ್ಧಾವಸಿದ್ಧೌ ಚ ಸಮ ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಅನುವಾದ ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು ದ್ವಂದ್ವಾತೀತನು ಅಸೂಯೆ ಇಲ್ಲದವನು ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ತಾನಾಗಿ ಏನ್ ಬರುತ್ತೋ ಅದ್ರಲ್ಲೇ ತೃಪ್ತಿ ಪಟ್ಕೊಳ್ಳೋರು ದ್ವಂದ್ವಾತೀತ, ಅಸೂಯೆ ಇರೋದಿಲ್ಲ ಅವನ್ಗೆ, ದ್ವಂದ್ವಾತೀತನಾಗಿರ್ತಾನೆ, ಅಸೂಯೆ ಇಲ್ಲದವನಾಗಿರ್ತಾನೆ, ಗೆಲುವು ಸೋಲಲ್ಲಿ ಒಂದೇ ರೀತಿ ಇರ್ತಾನೆ. ಅಂತ ಮನುಷ್ಯ ಏನ್ ಕೆಲಸ ಮಾಡಿದ್ರು ಬಂಧನಕ್ಕೆ ಸಿಲುಕೋದಿಲ್ಲ. ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ.
यदृच्छालाभसन्तुष्टः द्वन्द्वातीतो विमत्सरः समः सिद्धावसिद्धौ कृत्वापि न निबध्यते यदृच्छालाभसन्तुष्टः द्वन्द्वातीतो विमत्सरः समः सिद्धावसिद्धौ च कृत्वापि न निबध्यते यदृच्छालाभसन्तुष्टः द्वन्द्वातीतो विमत्सरः समः सिद्धावसिद्धौ च कृत्वापि न निबध्यते हरे कृष्ण माತಾಜಿ ಹೇಳ್ಸಿ ಹಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹೇಳಿ. ಶ್ಲೋಕ 21 ಶ್ಲೋಕ 21 ನಿರಾಶ್ರಿಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪೋತ್ನಿ ಕಿಲ್ಬಿಷನ್. ಮಾತಾಜಿ ಫಸ್ಟ್ ಲೈನು ನಿರಾಶೀರ್ಯತ ಚಿತ್ತಾತ್ಮ ನಿರಾಶೀರ್ಯತ ಚಿತ್ತಾತ್ಮ ನಿರಾಶೀರ್ಯತ ಚಿತ್ತಾತ್ಮ. ಕೊನೆ ಲೈನು ನಾಪ್ನೋತಿ ನಾಪ್ನೋತಿ ಕಿಲ್ಬಿಷನ್. ಸರಿ ಬಾಕಿ ಸರಿ. ಧನ್ಯವಾದಗಳು. ರೇಖಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ರೇಖಾ ಮಾತಾಜಿ ಮಾತಾಜಿ ಹರೇ ಕೃಷ್ಣ. 21ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಮಾತಾಜಿ ಶ್ಲೋಕ 21 ನಿರಾಶೇರ್ಯತ ಚಿತ್ತಾತ್ಮ ತ್ಯಕ್ತ್ವಾ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಮಾತಾಜಿ ಎರಡನೇ ಲೈನು ಹರೇ ಕೃಷ್ಣ ತ್ಯಕ್ತ್ವಾ ಮಾತಾಜಿ. ಹೇಳಿದ್ರಿ. ಸೆಕೆಂಡ್ ಲೈನು ತ್ಯಕ್ತ್ವಾ ಅಂದ್ರೆ ತ್ಯಕ್ತ ಅಷ್ಟೇ. ತ್ಯಕ್ತ ಓಕೆ ಓಕೆ. ತ್ಯಕ್ತ ಸರ್ವ ಸರಿ ಮಾತಾಜಿ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ 21ನೇ ಶ್ಲೋಕ ಮಾತಾಜಿ. 21ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಹೇಳ್ತೀನಿ. ನಿರಾಶ್ರಿಯರ್ ತಚ್ಚಿತ್ವಾಂ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪೋತ್ನಿ ಕಿಲ್ವಶಂ. ಮಾತಾಜಿ ಫಸ್ಟ್ 2 ಲೈನ್ಸು ಲಾಸ್ಟ್ ಲೈನು ಮಿಸ್ಟೇಕ್ ಆಯ್ತು. ನಿರಾಶೀರ್ಯತ ಚಿತ್ತಾತ್ಮ ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ತ್ಯಕ್ತ ಸರ್ವ ಪರಿಗ್ರಹ ಪರಿಗ್ರಹಃ ವಿಗ್ರಹಃ ಶಾರೀರಂ ಕೇವಲಂ ಕರ್ಮ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಕುರ್ವನ್ನಾಪ್ನೋತಿ ನಾಪ್ನೋತಿ ಕಿಲ್ವಶಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಿರೀಶ್ ಪ್ರಭು ಹರೇ ಕೃಷ್ಣ ಪ್ರಭು. ಶಿರೀಶ್ ಪ್ರಭು ಹಾ ಮಾತಾಜಿ. 22ನೇ ಶ್ಲೋಕ ಓದಿ ಪ್ರಭು. ಯದ್ವಾ ಚ ಲಭ ಸಂತೋಷೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೋ ಚ ಕ್ರೌವೋಪಿ ನ ಬಿವತ್ವತೆ. ಫಸ್ಟ್ ಮಧ್ಯದ 2 ಲೈನು ಸರಿ ಆಯ್ತು. ಫಸ್ಟ್ ಲೈನ್ ಲಾಸ್ಟ್ ಲೈನ್ ತಪ್ಪಾಯ್ತು ಪ್ರಭುಜಿ. ಯದೃಚ್ಛಾಲಾಭ ಸಂತುಷ್ಟಃ ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತೋ ವಿಮತ್ಸರಃ ದ್ವಂದ್ವಾತೀತ
ವಿಮತ್ಸರಃ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಮಮ ಸಿದ್ಧಾಶ್ಚ ಸಿದ್ಧಾವಸಿದ್ಧೌ ಚ ಸಿದ್ಧಾವಸಿದ್ಧೌ ಚ ಸಿದ್ಧಾವಸಿದ್ಧೋ ಚ ಕೃತ್ವಾಪಿ ಧೃತ್ವಾಪಿ ನ ನಿಬಧ್ಯತೆ ನ ವಿಪದ್ಯತೆ ನಿಬಧ್ಯತೆ. ನ ವಿಪದ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಲಿತ್ತೀನಿ ಮಾತಾಜಿ. ಕಲಿತ್ಕೊಳ್ಳಿ ಪ್ರಭುಜಿ, ಪ್ರಾಕ್ಟೀಸ್ ಮಾಡಿ. ಶ್ವೇತಾ ಮಾತಾಜಿ ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. 22ನೇ ಶ್ಲೋಕ ಹೇಳಿ ಮಾತಾಜಿ. ಓಕೆ ಮಾತಾಜಿ. ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ. ನಿಬಧ್ಯತೆ. ನಿಬಧ್ಯತೆ. ಬಾ ದೊಡ್ಡದಿಲ್ಲ, ನಿಬಧ್ಯತೆ. ನಿಬಧ್ಯತೆ. ಹರೇ ಕೃಷ್ಣ. ಶ್ರಾವಂತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 22ನೇ ಶ್ಲೋಕ ಹೇಳಿ. 2. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ವಿ ಮಂಗಳ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭು 22ನೇ ಶ್ಲೋಕ ಹೇಳಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ ಲಲಿತಾ ಪೂಜಾರಿ ಮಾತಾಜಿ ಇವಾಗ ಬಂದಿದ್ದೀರಲ್ಲ ಮಾತಾಜಿ ನೀವು. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಜಾಯ್ನ್ ಆದ್ರ? ಮಾತಾಜಿ 22ನೇ ಶ್ಲೋಕ ಹೇಳ್ಬಿಡಿ ಮಾತಾಜಿ. ಶ್ಲೋಕ 22. ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೋ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ. ಮಾತಾಜಿ ನಿಲ್ಸೋದ ಮಾತಾಜಿ? ಎಲ್ರದ್ದು ಆಯ್ತಲ್ಲ. ಇನ್ಯಾರ್ಗನ ಹೇಳ್ಬೇಕು ಅನ್ಸಿದ್ರೆ ಹೇಳಿ. 1-2 ನಿಮಿಷ. ಯಾರ್ಯಾರು ಏನೇನ್ ಇಷ್ಟನೋ ಹೇಳಿ. ಹೇಳಿ ಯಾವ್ದು ಬೇಕೋ ಹೇಳಿ. 21 22 ಯಾವ್ದು? 22 ಹೇಳ್ತೀನಿ ಮಾತಾಜಿ. ಹೇಳಿ. ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಂದ್ರಕಲಾ ಮಾತಾಜಿ. ಹೇಳಿ ಶ್ಲೋಕ ಮಾತಾಜಿ. 22. ಯುದ್ಧ ಚಾಲಾನ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ವಿಬಧ್ಯತೆ. ಕೃತ್ವಾಪಿ ನ ನಿಬಧ್ಯತೆ. ಕೃತ್ವಾಪಿ ನ ನಿಬಧ್ಯತೆ. ಮೊದಲನೇನು ಯದೃಚ್ಛಾಲಾಭ ಸಂತುಷ್ಟೋ. ಲಾ ದೀರ್ಘ ಇದೆ.
ಯದೃಚ್ಛಾಲಭ ಸಂತುಷ್ಟೋ ಲಭ ಅಲ್ಲ ಮಾತಾಜಿ, ಲಾಭ. ಹೌದು ಮಾತಾಜಿ. ಯದೃಚ್ಛಾಲಾಭ ಸಂತುಷ್ಟಃ. ಯದೃಚ್ಛಾಲಾಭ ಸಂತುಷ್ಟೋ. ಸರಿ. Okay, ಹರೇ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತ ವಿಮರ್ಶರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಸರಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇದಕ್ಕೆ ಅಟೆಂಡೆನ್ಸ್ ಹೋದೆ, ಅದು ಹಿಂದೆ ಕೊಟ್ಟೋಯ್ತು. ಹೇಳಿ ಮಾತಾಜಿ. ಶ್ಲೋಕ 22. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ನಿಬಧ್ಯತೆ. ನೀ ಬಾ ಚಿಕ್ಕದೇ ಇದೆ. ನಿಬಧ್ಯತೆ. 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 ಸರಿ. ಹರೇ ಕೃಷ್ಣ. ಮಾತಾಜಿ ನಾನ್ ಹೇಳೋದ್ ಬೇಡ ಮಾತಾಜಿ? ಹೇಳಿ ಮಾತಾಜಿ, ಹೇಳಿ. ಎರಡು ಹೇಳಿ. 21, 20. ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. 22. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ಲಿಭ್ಯತೆ. ನಿಬಧ್ಯತೆ. ಸಾರಿ ಮಾತಾಜಿ. ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಆಯ್ತಾ? ಎಲ್ರದ್ದು ಎಂಡ್ ಮಾಡೋಣ? ಎಲ್ರು ಹೇಳಿದ್ದಾರೆ ಮಾತಾಜಿ. ಓಕೆ. ಧನ್ಯವಾದಗಳು ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಅನಂತ ವೈಷ್ಣವ ಭಕ್ತರಿಗೆ ಎಲ್ಲರಿಗೂ ವಂದನೆಗಳು. ಹರೇ ಕೃಷ್ಣ. ಹರಿದಾಸ್ ನಾಮಾಚಾರ್ಯ ಹರಿದಾಸ್ ಠಾಕೂರ್ಗೆ ಜಯವಾಗಲಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು. 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 ಮಾತಾಜಿ ಮಾತಾಜಿ ಎಲ್ರು ಅಟೆಂಡೆನ್ಸ್ ಹಾಕಿದೀರಾ? ಅಟೆಂಡೆನ್ಸ್ ಮಾತಾಜಿ ಒಂದು ಅಲ್ಲ ಮಾತಾಜಿ, ಇದು ಏಕಾದಶಿ ಇದು ಹೇಳ್ತೀವಿ ಅಂತ ಹೇಳಿದ್ರೆ? ಹೇಳ್ತೀನಿ. ಟೈಮ್ ಇದೆ, ಇನ್ನು ಹೇಳ್ತೀನಿ ನಾನು. ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. 27ನೇ ತಾರೀಕು ಬರುತ್ತೆ. ಅಷ್ಟೊಳಗೆ ತಿಳಿಸ್ತೀನಿ. ಸರಿ ಮಾತಾಜಿ. ಸರಿ. ಅದೇ ನಮ್ಮ ಲಾಸ್ಟ್ ಟೈಮ್ ಹೇಳಿದವ್ರಿಗೂ ಕೊಡಿ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಎಲ್ರಿಗೂ ಹಾಕಿ ಹೇಳ್ತೀನಿ. ಇದೊಂಥರ ಚೆನ್ನಾಗಿದೆ ಅಲ್ಲ, ಮಲ್ಗದ್ಗೀತೆ, ಭಗವದ್ಗೀತೆ. ನಮ್ಗೆ ಮಲ್ಗಕ್ಕೆ ಒಳ್ಳೆ ಇದು ಅಲ್ಲ, ಎನರ್ಜಿ. ಇದು ಒಂಥರ ತುಂಬಾ ಖುಷಿ ಅನ್ಸುತ್ತೆ ಮಲ್ಗಕ್ ಮುಂಚೆ. ನಾವೆಲ್ಲ ಹೇಳ್ತೀವಿ, ನಿಮ್ ಬಾಯಲ್ಲಿ ಕೇಳೋವಾಗ ಇನ್ನೂ ಖುಷಿ ಆಗುತ್ತೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ತುಂಬಾ ರಾಗ ತುಂಬಾ ಚೆನ್ನಾಗಿದೆ ಮಾತಾಜಿ. ನಿಮ್ದು ವಾಯ್ಸ್ ಟೋನ್ ತುಂಬಾ ಚೆನ್ನಾಗಿದೆ ಮಾತಾಜಿ. ಅದು ನೀವು ಹೇಳ್ಕೊಡೋ ರೀತಿ ತುಂಬಾ ಚೆನ್ನಾಗಿದೆ ಮಾತಾಜಿ. ಚಿಕ್ಕ ಮಗು ತರ ಇದೆ ಮಾತಾಜಿ. ಹೌದು ಮಾತಾಜಿ. ಅಷ್ಟೇ ಅಲ್ಲ ಮಾತಾಜಿ, ನಿಮ್ದು ಅಷ್ಟೇ. ಈ ಎಲ್ರನ್ನು ಸೆಲೆಕ್ಟ್ ಮಾಡ್ತಿರಲ್ಲ, ಒಂದೊಂದು ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ಬೇಕು. ತುಂಬಾ ಅಂದ್ರೆ ಲಿಸ್ಟ್ ಚೆನ್ನಾಗಿ ಹೇಳ್ತೀರಾ. ಅಂದ್ರೆ ನನಗ್ ಬರ್ಲಿಲ್ಲ ನಿನಗ್ ಬರ್ಲಿಲ್ಲ ಅನ್ನೋ ಹಾಗಿಲ್ಲ. ಎಲ್ರು ಹೇಳ್ಬೇಕು, ಎಲ್ರು ಅದೇ ಉದ್ದೇಶ ಅಲ್ಲ ಇದು. ಪಾಪ ಎಲ್ರು ಕ್ಲಾಸ್ ಇರೋದು ಅದಕ್ಕೆ ತಾನೇ. ಶ್ಲೋಕ ಹೇಳ್ಬೇಕು. ಹೌದು. ಜೊತೆಗೆ ಎಲ್ರಿಗೂ ಇಮಿಡಿಯೇಟ್ ಆಗಿ ಚಾನ್ಸ್ ಬರೋ ರೀತಿ ಅವ್ರು ಪಾಪ ಕೋಹೋಸ್ಟ್ ಕರೆಕ್ಟ್ ಆಗಿ ಮಾಡ್ತಾರೆ ಇಲ್ಲ. ಅವ್ರಿಗೇನೆ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಮಾತಾಜಿ. ಪ್ರವೀಣ ಮಾತಾಜಿ ತುಂಬಾ ಚೆನ್ನಾಗಿ ಮಾಡ್ತಾರೆ.
ಅವ್ರಿಗೆ ಹೌದು, ನೀವು ತುಂಬಾ ತಾಳ್ಮೆ ಇವತ್ತು ಇದೆ. ಪ್ರವೀಣ ಮಾತಾಜಿ ಅವ್ರಿಗೂ ಅಷ್ಟೇ, ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮಾತಾಜಿ ಅವ್ರಿಗೆ ಕರೆಕ್ಟ್ ತುಂಬಾ ಆಗಿ ತಾಳ್ಮೆ ಇದೆ ಇಷ್ಟು ಅವ್ರಿಗೆ. ನೋಡ್ಕೊಂಡೆ. ಹೌದೌದು. ಯಾರಿಗೂ ಮಿಸ್ ಇಲ್ಲ ಆಗಿಲ್ಲ, ಮತ್ತೆ ನಿಮ್ದು ಚೆನ್ನಾಗ್ ಬಂತು. ಕೊನೆಯಲ್ಲೂ ಕೇಳ್ತಾರೆ ಯಾರಿಗಾನ ಮಿಸ್ ಆಗಿದ್ರೆ ಹೇಳಿಸ್ತಾರೆ. ಹೌದೌದು, ಮಿಸ್ ಮಿಸ್ ಆಗಿದ್ರೆ ಅಥವಾ ಯಾರಿಗಾದ್ರೂ ವಿಶ್ ಅಂದ್ರೆ ಹೇಳ್ಬೇಕು ಅಂತ ಅನ್ಸಿದ್ರೆ ಯಾರಾದ್ರೂ ಹೇಳಿ ಅಂತ ಹೌದು, ಕೊನೆಯಲ್ಲಿ ಹೇಳ್ಬಿಟ್ಟು ಲಾಸ್ಟ್ 2 minutes ಒಂದು ತುಂಬಾ ಚೆನ್ನಾಗಿ ಹೇಳಿಸ್ತಾರೆ. ಹರೇ ಕೃಷ್ಣ. ನಂಗೆ ಮನಸ್ಸು ಖುಷಿ ಆಗ್ತಿದೆ. ಮಲ್ಗೋಕ್ ಮುಂಚೆ ಈ ತರ ಭಗವದ್ಗೀತೆ ನಾವೆಲ್ಲಿ ಓದ್ಕೋತೀವಿ ಮನೇಲಿ, ಈ ತರ ಒಂದು ಕಂಪಲ್ಸರಿ ಮಾಡಿರೋದ್ರಿಂದ ಕಂಟಿನ್ಯೂಸ್ ಓದಿ ಅದೇ ರೂಢಿ ಆಗ್ಬಿಡುತ್ತೆ. ನಾವ್ ಹೇಳ್ಕೋಬಹುದು ಆಮೇಲೆ ಹೇಳಲಿಕ್ಕಾಗಲ್ಲ. ಹೌದು ಮಾತಾಜಿ, ಮನೆ ಕುತ್ಕೊಂಡ್ರೆ ಹೇಳಕ್ಕೆ ಆಗಲ್ಲ. ಮಲಗುವ ಮುಂಚೆ ಮಾಧವ ಅಂತ ಮಾಧವನ್ ನೆನ್ಸ್ಕೊಂಡ್ ಮಲಗೋದು. ಅದಕ್ಕೆ ಇಲ್ಲ ಮಾತಾಜಿ, ಇಷ್ಟು ಎನರ್ಜಿ ಮನೆಯಲ್ಲೂ ಅಷ್ಟೇ. ಅಂದ್ರೆ ತುಂಬಾ ತುಂಬಾ ಟಯರ್ಡ್ ಆಗಿರುತ್ತೆ ಅಥವಾ ಇನ್ನೇನಾದ್ರೂ ಆಗಿರುತ್ತೆ, ಇಷ್ಟು ಎನರ್ಜಿ ಕ್ಲಾಸ್ ಜಾಯಿನ್ ಆಗಿದ ತಕ್ಷಣ ಒಂಥರ ಫ್ರೆಶ್ನೆಸ್ ಬರುತ್ತೆ. ಅದೆಲ್ಲ ಮರ್ತೋಗುತ್ತೆ ಅಲ್ಲ, ಟಯರ್ಡ್ನೆಸ್ ಎಲ್ಲ ಮರ್ತೋಗುತ್ತೆ. ಪಾಸಿಟಿವ್ ಎನರ್ಜಿ ಇದು ಮನೆಯಲ್ಲಿ. ಹರೇ ಕೃಷ್ಣ ಮಾತಾಜಿ, ನಾನೊಂದು ಮಾತು ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ. ಹೇಳಿ ಲಲಿತಾ ಮಾತಾಜಿ, ನಾನು ನಿಮ್ಮನ್ನ ನೋಡ್ಲೇ ಇರ್ಲಿಲ್ಲ ಮಾತಾಜಿ. ನೀವು ಅದೇ ಲತಾ ಮಾತಾಜಿ ಶ್ಲೋಕ ಕ್ಲಾಸ್ ಮಾಡೋವಾಗೆಲ್ಲ ಹೇಳ್ತಾ ಇದ್ರಲ್ಲ, ಆ ವಾಯ್ಸ್ ತುಂಬಾ ಚೆನ್ನಾಗಿರೋದು, ತುಂಬಾ ಮಗು ಹೇಳ್ದಂಗಿರೋದು. ನಾನು ನಿಮ್ಗೆ ಇಷ್ಟೊಂದು ಏಜ್ ಆಗಿದೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಮಾತಾಜಿ. ತುಂಬಾ ಎಂಗೇಜ್ ಅಲ್ಲಿ ಇದ್ದೀರಾ ನೀವು. ಆ ವಾಯ್ಸ್ ಕೇಳ್ಬಿಟ್ಟು ತುಂಬಾ ಎಂಗೇಜ್ ಅಲ್ಲಿ ಇದ್ದೀರಾ ಅನ್ಕೊಂಡೇ ಇದ್ದೆ ಮಾತಾಜಿ. ನಾನು ಶ್ಲೋಕ ಕ್ಲಾಸ್ ಅಲ್ಲೇ ನಾನು ಫಸ್ಟ್ ಟೈಮ್ ನೋಡಿದ್ ನಿಮ್ಮನ್ನ. ಕವಿತಾ ಮಾತಾಜಿ ಅಲ್ಲ? ಕವಿತಾ ರೆಡ್ಡಿ ಅವರು. ಕವಿತಾ ರೆಡ್ಡಿ. ಲಲಿತಾ ಅವರು, ಲಲಿತಾ ಮಾತಾಜಿ. ನಿಮ್ಮನ್ಗೆ ಮಾತಾಜಿ ನಾನು ಹೇಳ್ತಾ ಇರೋದು ನಿಮ್ಗೆ. ನನಗೆ ಹೇಳ್ತಾ ಇದ್ದೀರಾ? ಮಾತಾಜಿ, ಇದು ಲತಾ ಮಾತಾಜಿ ಕ್ಲಾಸ್ ಅಲ್ಲೆಲ್ಲ ನೀವು ಬರ್ತಾ ಇದ್ರಲ್ಲ, ಅವಾಗೆಲ್ಲಿ ನೀವು ವಿಡಿಯೋನೇ ಆನ್ ಮಾಡ್ಕೊಳ್ತಾ ಇರ್ಲಿಲ್ವಲ್ಲ? ಹೌದೌದು, ಇಲ್ಲಿ ಕ್ಲಾಸ್ ನಂದೇ ಇಲ್ವಂತ ಮಾಡ್ದೆ. ನಾನು ಊಹೆ ಮಾಡ್ಕೊಂಡಿದ್ದೆ ಮಾತಾಜಿ. ಊಹೆ ಏನಂತ ಮಾಡ್ಕೊಂಡಿದ್ದೆ ಅಂದ್ರೆ, ನಿಮ್ ವಾಯ್ಸ್ ಕೇಳಿ ಕೇಳಿ ನಿಮ್ಗೆಲ್ಲೋ ಒಂದು 30 ಇರ್ಬೋದು ಅನ್ಕೊಂಡಿದ್ದೆ ಮಾತಾಜಿ. ನೋಡಿದ್ರೆ ಏಜ್ ಆಗಿದೆ ನಿಮ್ಗೆ. ವಾಯ್ಸ್ಗೆ ನಿಮ್ಗೆ ಸಂಬಂಧನೇ ಇಲ್ಲ ಮಾತಾಜಿ. ಹೌದು, ನಾವ್ ಹಂಗೆ ಯಾರು ವಾಯ್ಸುಗಳು ಇವಾಗ ಕೇಳ್ತಾ ಇದೀವಲ್ಲ, ನಿಮ್ಗಳು ವಾಯ್ಸು ನನ್ ಮೈಂಡ್ ಅಲ್ಲೇ ಒಂದ್ ಪಿಕ್ಚರ್ ಬಂದ್ಬಿಟ್ಟಿರತ್ತೆ ನೀವ್ ಹೆಂಗಿರ್ಬೋದು ಅಂತ. ಆತರ ನನ್ಗೆ ಪಿಕ್ಚರ್ ಬಂದ್ಬಿಟ್ಟಿತ್ತು ನಿಮ್ ವಾಯ್ಸ್ ಕೇಳಿ ಕೇಳಿ. ಆಮೇಲೆ ನಿಮ್ಮನ್ನ ಶಾಕ್ ಆಗೋಯ್ತು ನೋಡಿದ ತಕ್ಷಣ. ಅಯ್ಯೋ, ಇಷ್ಟು ಈಜಿ ಆಗಿದ್ಯಾ ಮಾತಾಜಿಗೆ ಅಂತ ಶಾಕ್ ಆಗೋಯ್ತು ಮಾತಾಜಿ. ಈಗ್ಲೂ ನಾನು ಫೋನ್ ಅಲ್ಲಿ ಮಾತಾಡೋವಾಗ್ಲೂ ಕನ್ಫ್ಯೂಸ್ ಮಾಡ್ಕೊತಾರೆ. ಸಣ್ಣ ವಾಯ್ಸ್ ಬರುತ್ತೆ ನಂದ್ರಲ್ಲಿ. ಹೌದು ಮಾತಾಜಿ. ಕೃಷ್ಣ ನೋಡ್ರಿ ಎಷ್ಟು ಚೆನ್ನಾಗಿ ವಾಯ್ಸು ಎಷ್ಟು ಚೆನ್ನಾಗಿದೆ. ಶ್ಲೋಕಗಳು ಹೇಳಿ ಹೇಳಿ ತುಂಬಾ ಸಾಫ್ಟ್ ಆಗ್ಬಿಟ್ಟಿದೆ ಮಾತಾಜಿ. ವಾಯ್ಸ್ ಜೊತೆಗೆ ಶ್ಲೋಕ ಟೋನ್ ಮಾತ್ರ ತುಂಬಾ ಇನ್ನ ಹೈಲಿ ಕ್ವಾಲಿಫೈಡ್ ಅಂತ ಟೋನ್ ಆಗಿದೆ ಮಾತಾಜಿ ನಿಮ್ಮ ಇದು. ಹೇಳಿ ಹೇಳಿ ಹೇಳಿ. ಹೌದು ಹೌದು. ಅದು ಶ್ಲೋಕಕ್ಕೆ ಅದು ಎಷ್ಟು ಚೆನ್ನಾಗಿ ಸೆಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಶ್ಲೋಕ ಸ್ಟಾರ್ಟ್ ಮಾಡಿದ ತಕ್ಷಣ ಆ ವಾಯ್ಸ್ ಬಂದ್ಬಿಡುತ್ತೆ. ಮಾತಾಜಿ ಕವಿತಾ ಮಣಿ ಮಾತಾಜಿನಾ? ಯಾರು ಮಾತಾಡ್ತಾ ಇರೋದು ಮಾತಾಜಿ? ರೆಡ್ಡಿ ಮಾತಾಜಿ. ರೆಡ್ಡಿ ಮಾತಾಜಿ. ಇದು ಏನ್ ಗೊತ್ತಾ, ಈ ಭಗವದ್ಗೀತೆ ಅಂದ್ರೆ ಭಗವಂತನ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿತಾ ಇದ್ರೆ ಎಲ್ಲ ಆಧ್ಯಾತ್ಮಿಕನೇ ಆಗ್ಬಿಡುತ್ತಂತೆ. ವಾಯ್ಸು ಚೇಂಜ್ ಆಗ್ಬಿಡುತ್ತೆ ನಮ್ದು. ಮತ್ತೆ ಈ ಹೇಳ್ತಾರೆ ಕ್ಲಾಸ್ ಅಲ್ಲಿ ಶಿಕ್ಷಾ ಗುರುಗಳು ಹೇಳ್ತಾ ಇರ್ತಾರೆ, ಆ ಫೇಶಿಯಲ್ ಏನೇನೋ ಮಾಡಿಸ್ಕೊಂತಾರಲ್ಲ ಹೋಗಿ ಬ್ಯೂಟಿ ಪಾರ್ಲರ್ ಅಲ್ಲಿ. ಆ ಭಕ್ತಿಯಲ್ಲಿ ನಾವು ಮುಂದುವರೆದ್ ಬಿಟ್ರೆ ಆ ಫೇಶಿಯಲ್ ಬ್ಯೂಟಿ ಪಾರ್ಲರ್ ಹೋಗಷ್ಟೇ ಇರಲ್ಲ, ಅಷ್ಟು ಕಾಂತಿ ಬರುತ್ತಂತೆ ಮಾತಾಜಿ ಮುಖದಲ್ಲಿ. ಅಂದ್ರೆ ಪ್ಯೂರ್ ಭಕ್ತರಿಗೆ ನಾನು ಹೇಳ್ತಾ ಇರೋದು, ನನ್ನಂತವ್ರಿಗೆ ಅಲ್ಲ ಹೇಳ್ತಾ ಇರೋದು. ಅಲ್ಲ ಮಾತಾಜಿ, ಈ ವೇ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಾವೆಲ್ಲ ಭಕ್ತರೇನೆ. ಇಲ್ಲ ಮಾತಾಜಿ, ಹಂಗೆಲ್ಲ ಹೇಳಂಗೇ ಇಲ್ಲ ನಾವು. ಭಕ್ತರ ದಾರಿಲಿ ಬೇರೆಯವ್ರೆ ಮಾತಾಜಿ. ಆ ದಾರಿಯಲ್ಲಿ ನೋಡ್ತಾ ಇದ್ದೀವಿ ಮಾತಾಜಿ ನಿಂತ್ಕೊಂಡು. ಈ ದಾರಿಯಲ್ಲಿ ಮಾಡ್ತಾ ಇದೀವಿ ಅಷ್ಟೇ, ಪ್ರಯತ್ನ ಪಡ್ತಾ ಇದ್ದೀವಿ. ಆ ಪ್ಯೂರ್ ಭಕ್ತಿ ಮಾಡ್ತಾ ಇರ್ತಾರೆ ನೋಡ್ರಿ, ಅವ್ರ ಮುಖದಲ್ಲಿ ಆ ಮಾತಾಜಿ. ಯಾವ ಕ್ರೀಮು ಬೇಡ, ನಾವ್ ಎಷ್ಟು ಕ್ರೀಮ್ಗಳು ಬೆಳಿತೀವಿ ಚೆನ್ನಾಗ್ ಕಾಣಿಸ್ಬೇಕು ಅಂತ. ಅವ್ರೇನು ಮಾಡ್ಕೊಳ್ಳೋ ಅಷ್ಟೇ ಇಲ್ಲ ಮಾತಾಜಿ, ಅಷ್ಟು ದೇವ್ರು ಕಳೆ ಕೊಟ್ಬಿಡ್ತಾರೆ. ಅದಕ್ಕೆ ಹೇಳೋದು, ಈ ಆಧ್ಯಾತ್ಮಿಕವಾದದ್ದು ಶಾಶ್ವತವಾಗಿರೋದು, ಅದನ್ನ ಮಾಡ್ಬೇಕು. ಅದು ಯಾರು ಅರ್ಥ ಮಾಡ್ಕೊಳಲ್ಲ ನೋಡಿ ಮಾತಾಜಿ, ಬರಲ್ಲ ಯಾರನ್ನು ಬೇಗ ಕೂಗಿದ್ರೆ. ಮಾತಾಜಿ, ಭಗವದ್ಗೀತೆಯಲ್ಲೇನೆ ಕೃಷ್ಣ ಹೇಳ್ತಾರಲ್ವಾ, ಇವತ್ತಿನ ಕ್ಲಾಸ್ ಅಲ್ಲ ಅಥವಾ ನೆನ್ನೆ ಕ್ಲಾಸ್ ಅಲ್ಲಿ, ನಾನು ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದೀನಿ. ಕೃಷ್ಣನ್ ಅದು 10ನೇ ಅಧ್ಯಾಯ ವಿಭೂತಿ ಯೋಗ ಹೇಳ್ತಾರಲ್ಲ. ಅಂದ್ರೆ ಬಾಡಿಗೆ ವಯಸ್ಸಾದ್ರೂನು ಮನಸ್ಸು ನಮ್ಮ ಆಧ್ಯಾತ್ಮ ಇದು ಚಿಕ್ಕ ಇದ್ರಲ್ಲೇ ಬರುತ್ತೆ ಅಂತ
ಮಾತಾಜಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ ಅಷ್ಟೇ. ಇರುತ್ತೆ, ಆದ್ರೆ ಆಧ್ಯಾತ್ಮಿಕದಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದ್ರೆ ನೋಡ್ರಿ ಇವಾಗ ಮಾತಾಜಿದು ಆ ವಾಯ್ಸ್ ನಾನ್ ಹೌದು. ಪಿಕ್ಚರ್ ಬಂದಿದ್ದು ಚಿಕ್ಕ ವಯಸ್ಸು ಮಾತಾಜಿ ಇವ್ರಿಗೆ ಎಷ್ಟು ಸಾಫ್ಟ್ ಆಗಿದೆ ವಾಯ್ಸ್ ಅನ್ಕೊಂಡಿದ್ದು. ಆ ಮಾತಾಜಿ ನೋಡಿದ ತಕ್ಷಣ ಸಡನ್ ಆಗಿ ನಾನೇ ಶಾಕ್ ಆಗೋಯ್ತು ನನ್ಗೆ. ಹೌದು ಇಷ್ಟು ಚೆನ್ನಾಗಿದೆಯಲ್ಲ ವಾಯ್ಸ್ ನನ್ನ ಅಂತ. ಅಂದ್ರೆ ಸುಮಾರು ಮಂಗಳೂರಿಗೆ ಬಂದಾಗ ಸುಮಾರು ಜನ ನೋಡಿರ್ತಾರೆ. ನಾವೆಲ್ಲ ಮಂಗ್ಳೂರ್ಗ್ ಬಂದಿಲ್ಲ ಮಾತಾಜಿ. ಶ್ವೇತಾ ಮಾತಾಜಿ ಅವರೆಲ್ಲ ನೋಡಿದ್ದಾರೆ, ವನಿತಾ ಮಾತಾಜಿ. ನಾನು ನೋಡಿರೋದು ಇದೇ ಫಸ್ಟ್ ಟೈಮ್ ಅದ್ ಮಾತಾಜಿ, ಇದೇ ಕ್ಲಾಸ್ ಅಲ್ಲೇ ನಾನು ನೋಡಿದ್ದು ಫಸ್ಟ್. ಹೌದಾ? ಹೌದು ಮಾತಾಜಿ. ನಂದಿನಿ ಮಾತಾಜಿ ನೀವು ಬೆಂಗಳೂರವ್ರೇನಾ? ಹಾ ಮಾತಾಜಿ, ಇಲ್ಲ ಮಾತಾಜಿ ನಾನ್ ತಮಿಳ್ನಾಡು. 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 ಲಲಿತಾ ಮಾತಾಜಿ ಅವರು ಬೆಂಗಳೂರೇ ನಾನ್ ಅಲ್ವಾ? ಬೆಂಗಳೂರು. ಅದೇ ಮಾತಾಜಿ, ನಾನು ಬೆಂಗಳೂರನೇ. ನೀವ್ ಯಾವ ಓ, ಏರಿಯಾ? ವಿಜಯನಗರ. ನಾವ್ ಹೆಬ್ಬಾಳ. ಓ, ಹೆಬ್ಬಾಳ. ನಾನ್ ವಿಜಯನಗರ. ಓಕೆ ಓಕೆ. ನಾನು ಇಸ್ಕಾನ್ ಟೆಂಪಲ್ ಹೋಗ್ತಾ ಇರ್ತೇನೆ ಮಾತಾಜಿ, ಇಲ್ಲಿ ರಾಜಾಜಿನಗರ. ವಿಜಯನಗರ್ಗೆ. ಅದೇ ತುಂಬಾ ನಾವು ಖುಷಿ ಬರ್ತೀವಿ ಅನ್ಸುತ್ತೆ. ಮಾತಾಜಿ, ರಾಜಾಜಿನಗರ್ಗೆ ಯಾವಾಗಾದ್ರೂ ಒಂದ್ಸಲ ಬರ್ತೀವಿ. ಮನೆ ಬನ್ನಿ ಮಾತಾಜಿ. ಬಂದಿದ್ವಿ ಮಾತಾಜಿ. ಅಂದ್ರೆ ಏನ್ ಆ ರಾಜಾಜಿನಗರಲ್ಲಿ ತುಂಬಾ ರಶ್ ಇರುತ್ತೆ ಮಾತಾಜಿ ಅಲ್ಲಿ. ರಶು ಅದು ತುಂಬಾ ಕಷ್ಟ ಮಾತಾಜಿ, ಬಂಡೆ ತರ ಇದೆ, ಹತ್ತಿ ಹೌದು, ಬರೋದಕ್ಕೆ. ಹತ್ಲಿಕ್ಕೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಮಾತಾಜಿ. ಅಂದ್ರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾವು ಇಲ್ಲಿ ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು ಮಾತಾಜಿ. ಬೆಳಗ್ಗೆ ಬೇಗ ಹೋದ್ರೆ ಆ ರಶ್ ಕಮ್ಮಿ ಇರುತ್ತೆ, ಬೇಗ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು. ಇಲ್ಲಿ ನಾವು ಕುಮಾರಸ್ವಾಮಿ ಲೇಔಟ್ ಹೋಗಿದ್ವಿ, ಇಸ್ಕಾನ್ ತುಂಬಾ ಚೆನ್ನಾಗಿದೆ. ಅದು ಕೂಡ ಏನು ಕಷ್ಟ ಇಲ್ಲ, ಈಸಾಗಿದೆ. ಅದು ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ, ಚೆನ್ನಾಗಿದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಕುಮಾರಸ್ವಾಮಿ ಲೇಔಟ್ಗೆ ಒಂದ್ಸಲ ಬರ್ಬೇಕು ಮಾತಾಜಿ. ತುಂಬಾ ಚೆನ್ನಾಗಿದೆ ಮಾತಾಜಿ, ಹೋಗಿ. ರಾಧಾಕೃಷ್ಣ ಟೆಂಪಲ್ ಮಾತಾಜಿ. ಅಲ್ಲೂ ರಾಧಾ ಕೃಷ್ಣ ಇದ್ದಾನೆ. ಆಮೇಲೆ ರಾಧಾಕೃಷ್ಣ ಅಥವಾ ಇನ್ನೊಂದು ಕೃಷ್ಣ ಬಲರಾಮ ಜಗನ್ನಾಥ, 3 ಜನವೂ ಇದ್ದಾರೆ. ಜಗನ್ನಾಥ. ಅದೇ ಅದು ಮಲ್ಲೇಶ್ವರಂ ಅಲ್ಲಿ. ಮಲ್ಲೇಶ್ವರ ಶೇಷಾದ್ರಿಪುರಂ ಜಗನ್ನಾಥ ಟೆಂಪಲ್. ಶೇಷಾದ್ರಿಪುರಂ, ಅದೇ ಕಂಟಿನ್ಯೂಷನ್, ನೆಕ್ಸ್ಟ್ ರೋಡೇ ಮಲ್ಲೇಶ್ವರಂ. ಅಲ್ಲಿ ಚೆನ್ನಾಗಿದೆ ಮಾತಾಜಿ, ತುಂಬಾ ಚೆನ್ನಾಗಿದೆ ಅದು. ಹೌದು, ಹೋಗಿದ್ದೀನಿ ಮಾತಾಜಿ. ಕುಮಾರಸ್ವಾಮಿ ಲೇಔಟ್ ಬರೋದೆಲ್ಲಿ ಮಾತಾಜಿ? ಶೇಷಾದ್ರಿಪುರಂ. ಅದು ಈ ಕಡೆ ಮಾತಾಜಿ, ಬನಶಂಕರಿ ಕಡೆ ಬರುತ್ತೆ. ಓಹೋ, ಬನಶಂಕರಿ ಹತ್ರ. ಬನಶಂಕರಿ ಹತ್ರ, ಬನಶಂಕರಿಯಿಂದ 1-2-3 ಕಿಲೋಮೀಟರ್. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ತುಂಬಾ ಲೇಟ್ ಆಯ್ತೇನೋ ಮಾತಾಜಿ, ಏನ್ ಮಾಡ್ತೀರಾ? ಎಂಡ್ ಮಾಡ್ಲಾ? ಹರೇ ಕೃಷ್ಣ. ಮಾಡಿ. ಎಲ್ರಿಗೂ ಧನ್ಯವಾದ. ಧನ್ಯವಾದ.